ನೀವು ಹೇಳಿದ ಹಾಗೆ ಕರೆಂಟ್ ಬಿಲ್ ಅನ್ನು ಮನ್ನಾ ಮಾಡುವಂತದ್ದು, ಇನ್ನೊಂದು ಅದರ ಕೆಪಾಸಿಟಿಗೆ ಸಾಧ್ಯ ಆಗುವಂತದ್ದನ್ನು ಮಾಡುವಂತದ್ದು, ಮತ್ತೆ ನನ್ನ ಲೆಕ್ಕದಿಂದ ಮಾನವೀಯತೆ ನೆಲೆಗಟ್ಟಿನಿಂದ ರೇಷನ್ ಅನ್ನು ಬಡವ, ಬಲ್ಲಿದ, ಮಧ್ಯಮ ವರ್ಗದವ, ಅವ ಇವ ಅಂತ ನೋಡದೆ ಎಲ್ಲರಿಗೂ ಹಂಚುವಂತ ಕೆಲಸ ಆದ್ರೆ ಆಗ ಅವರು ಏನೋ 12,000 ಕೋಟಿ ರೂಪಾಯಿ ಏನು ಯೋಜನೆ ಮಾಡಿದ್ದಾರೆ, ಅದಕ್ಕೆ ಸಾರ್ಥಕತೆ ಬರ್ತದೆ. ಇಂಥ ಸಂಕಷ್ಟದ ಸಮಯದಲ್ಲೂ ಕೂಡ ಎಷ್ಟೋ ಜನ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆಯಿಂದ ಸತ್ಯ ಅಂತ ಆದ್ರೆ, ಇನ್ನೊಂದು ಕಡೆಯಿಂದ ಅದು ಕೊರೋನಾ, ಜನ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ಯಾವುದು ಮನಸ್ಸಿಗೆ ಹಚ್ಕೊಳ್ಳದೆ ಎಲ್ಲಿಂದ ದುಡ್ಡು ಬಾಚ್ಕೊಳ್ಳಿಕ್ಕಾಗುತ್ತೆ ಅಲ್ಲಿಂದ ದುಡ್ಡು ಬಾಚ್ಕೊಳ್ಳುವುದಕ್ಕೆ ಎಲ್ಲರೂ ಬಂದಿದ್ದಾರೆ. ನಾನು ಅವರು ಇವರು ಅಂತ ಹೇಳೋದಿಲ್ಲ. ಇಂಥ ಸಮಯದಲ್ಲೂ ಕೂಡ ಈಗ ಕಲಾವಿದರಿಗೆ ಕೊಡುವಂತ ಒಂದು ದುಡ್ಡನ್ನು ಕೂಡ ನನ್ನ ಲೆಕ್ಕದಿಂದ ಕಡಾಖಂಡಿತವಾಗಿ ನಾನು ಸಾರ್ವಜನಿಕವಾಗಿ ಹೇಳಬಲ್ಲೆ, ಇದು ಕಲಾವಿದರಿಗೆ ಮುಟ್ಟುತ್ತೋ ಅಥವಾ 3,000ದಲ್ಲಿ ಕೇವಲ 1,000 ರೂಪಾಯಿನ ಕಲಾವಿದರಿಗೆ 500 ರೂಪಾಯಿನ ಕೊಡ್ತಾರೋ, ಉಳ್ಕಿದನ್ನು ಒಳಗಾಕೊಳ್ತಾರ ಅನ್ನೋದನ್ನು ಯಾರು ಹೇಳ್ತಾರೆ? ಯಾರಿಗೂ ಹೇಳಕ್ಕಾಗದಂತ ಪರಿಸ್ಥಿತಿ ಒಂದು. ಎರಡನೇದು, ಯಾವುದೇ ಮಾನವೀಯತೆಗಳು ಇಲ್ಲದೆ ಮಾನವೀಯತೆ ಸತ್ತು ಹೋಗಿರುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಲೆಕ್ಕದಿಂದ ಇವತ್ತಿಗೂ ನಾನೊಬ್ಬ ಕಲಾವಿದನಾಗಿ ಬಹಳ ರೋಷದಿಂದ ಹೇಳಬಲ್ಲೆ, ಇಡೀ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿರುವಂತ ಪ್ರಜೆಗಳು ಯಾರು ಅಂತ ಹೇಳಿದ್ರೆ ಕಲಾವಿದರು.